ತಕ್ಷಣ ದುರಸ್ತಿಗಾಗಿ ಆಗ್ರಹಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ 34ನೇ ಭಾರತ್ ಮಾತಾ ಕೇ ಧಿಕ್ಕಾರ 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 ಸಿದ್ದರಾಮಯ್ಯನಿಗೆ ಧಿಕ್ಕಾರ 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 ಸಿದ್ದರಾಮಯ್ಯನಿಗೆ ಧಿಕ್ಕಾರ 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 भारत माता के जय भारतीय जनता पार्टी के जय नरेंद्र मोदी जी के जय बेके बेको न्याय बेको बेके बेको न्याय बेको अय्यो अन्याय 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 ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಸುಳ್ಳು ಹೇಳಿಕೆ ಕೊಡುವ ಶಾಸಕರಿಗೆ ಸುಳ್ಳು ಹೇಳಿಕೆ ಕೊಡುವ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಇಲ್ಲಿಂದ ಬೇದಿಕೆಯಿಂದ ಇಲ್ಲಿ ನಮ್ಮ ನೆಕ್ಕಿಲಡಿಯವರೆಗೆ 2.5 ಕಿಲೋಮೀಟರ್ ರೋಡ್ ಈಗ ವಿಜ್ಞಾನ ಸರ್ ಅದೇ ಈಗ 2.5 ಕಿಲೋಮೀಟರ್ ಏನು ರೋಡ್ ಇದೆ 4 ಲೈನ್ ರೋಡಿಗೆ ಸ್ಯಾಂಕ್ಷನ್ ಆದ್ದು ಅದೀಗ ಆಕ್ಚುಲಿ ಲಾಸ್ಟ್ ಟೈಮ್ ಡಾಮರ್ ಆದಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂತೇಳಿ ಮತ್ತೆ ಅವರು ಡಿಲೇ ಆಯಿತು. ಸೊ ಹಾಗೆ ಈಗ ಹೇಗೂ ಮಳೆ ಮುಗ್ದಿದೆ, ಇನ್ನು ಡಿವೈಡರ್ ಕೆಲಸ ಫಸ್ಟಿಗೆ ಮಾಡಿ ಮುಂದೆ ಒಂದು 10 ದಿವಸದೊಳಗೆ ಡಿವೈಡರ್ ಕೆಲಸ ಫಿನಿಶ್ ಮಾಡಿ ನೆಕ್ಸ್ಟ್ 1.5 ತಿಂಗಳೊಳಗೆ 2 ರೋಡ್ ಕಾಮಗಾರಿ 2.5 ಕಿಲೋಮೀಟರ್ ನಿಮ್ಮ ಟೆಂಡರ್ ಬಂದಿದ್ದು 1 ವರ್ಷ ಆಯಿತು. ಕಳೆದ ಡಿಸೆಂಬರ್ಗೆ ಹತ್ತಿರ ಬಹುಶಃ ಟೆಂಡರ್ ಪೀರಿಯಡ್ ಇತ್ತು, ಸರಿಯಾ? ಅಲ್ಲಲ್ಲ, ಫೆಬ್ರವರಿವರೆಗೆ ಫೆಬ್ರವರಿಯಲ್ಲಿ ಆಯಿತು. 1 ವರ್ಷ ಹತ್ತಿರ ಆಯಿತು, 10 ತಿಂಗಳಾಯಿತು ಟೆಂಡರ್ ಪೀರಿಯಡ್ ಮುಗಿತು. ಇವ್ರು ಏನು ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇದ್ರ ಆ ಟೆಂಡರ್ ಪೀರಿಯಡಲ್ಲಿ. ಈಗ ನ್ಯಾಷನಲ್ ಹೈವೇ ಅವರು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ, MDR ರೋಡ್ಗಳಿಗೆಲ್ಲ ಪ್ಯಾಚ್ ವರ್ಕ್ ಆಗ್ತಾ ಇದೆ. ಇದು ಟೆಂಡರ್ ಆದ ವರ್ಕ್, ದುಡ್ಡು ಇಟ್ಟಂಥ ದುಡ್ಡು ವರ್ಕ್, ಯಾಕೆ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ? ನೀವು ಇನ್ನೊಂದು ಹೇಳಿದಿರಿ, ಈ ಡಾಮರ್ ಮಾಡಿ ಅವರು ಡಿವೈಡರ್ ಆಚೆ ಎಲ್ಲ ಮಾಡಿದ್ದಾರೆ. ನೀವು ಡಿವೈಡರ್ ಮಾಡಿ ಮತ್ತೆ ಯಾಕೆ ಇದು ಮಾಡಬೇಕು? ಈಗ ಅಲ್ಲ, ಇಲ್ಲಿ ಎಷ್ಟು ಸಾವಿರ ವಾಹನಗಳು ಓಡಾಡ್ತಾ ಇದೆ. ಇದು ಸ್ಟೇಟ್ ಹೈವೇ, ಗುರಣ್ಕೆರೆ, ಉಪ್ಪಿನಂಗಡಿ, ಪುತ್ತೂರು ಸ್ಟೇಟ್ ಹೈವೇ. ಸ್ಟೇಟ್ ಹೈವೇ ಮಾಡಲಿಕ್ಕೆ ನಮಗೆ ಕಾರಣ ಇತ್ತು, ಇದರಲ್ಲಿ ಅಷ್ಟು ವಾಹನ ದಟ್ಟಣೆ ಇದೆ ಅಂತೇಳಿ, ಡೆನ್ಸಿಟಿ ಆಫ್ ವೆಹಿಕಲ್ ಇದೆ ಅಂತೇಳಿ.
ನೀವು ಯಾಕೆ ಇದನ್ನು ಮತ್ತೆ ಮತ್ತೆ ಡಿಲೇ ಮಾಡ್ತಾ ಇದ್ದೀರಿ? ಅಲ್ಲ, ನೀವು ಕಾಂಟ್ರಾಕ್ಟ್ ಪರ ಮಾತಾಡ್ತಾ ಇದ್ದೀರೋ, ಅಲ್ಲ ಇಲಾಖೆ ಪರ ಮಾತಾಡ್ತಾ ಇದ್ದೀರೋ, ಸರ್ಕಾರದ ಪರ ಮಾತಾಡ್ತಾ ಇದ್ದೀರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಬೇಡಿಕೆ ಅಂದ್ರೆ ಕನಿಷ್ಠ 1 ವಾರ ಕೊಡ್ತೇವೆ, 7 ದಿವಸದಲ್ಲಿ ಇದು ಡಾಮರೀಕರಣ ಆಗಬೇಕು. ನೀವು ಡಾಮರೀಕರಣ ಮಾಡದಿದ್ರೆ ಮಾತ್ರ ನಾವು ನಮ್ಮ ಧರಣಿ ಪ್ರತಿಭಟನೆಯನ್ನು ವಾಪಸ್ ತಗೊಳ್ತೇವೆ. ಇಲ್ಲದೇ ಇದ್ರೆ ನಾವು ನಿರಂತರ ಅಹೋರಾತ್ರಿ ನಮ್ಮ ಪ್ರತಿಭಟನೆ ಹೇಳಿ. ಅದಕ್ಕೆ ನೀವು ಬದ್ಧರಾದ್ರೆ ಮಾತ್ರ, ನೀವು ಹೇಳಿದ ಮೇಲೆ ಬದ್ಧರಾಗಬೇಕು. ಇಲ್ಲಂದ್ರೆ 7ನೇ ದಿವಸ ಮತ್ತೆ ನಾವು ಇಲ್ಲಿ ಗಂಟ ಹೋಗ್ತೇವೆ. ಡಾಮರ್ ಇದು ಸಕ್ಸಸ್ ಎಲ್ಲ ಹೋದ್ರಿಂದ ನಮಗೆ 2 ಲೇಯರ್ ಡಾಮರ್ ಹಾಕ್ಬೇಕಾದ್ರಿಂದ ನಮಗೆ 1 ಮಂತ್ ಆದ್ರೂ ಟೈಮ್ ಬೇಕಾಗ್ತದೆ. ಇಲ್ಲ 1 ಮಂತ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. 1 ಮಂತ್ ಸರ್ 1 ಲೇಯರ್ ಮಾಡಿ ಕೊಡ್ತೇವೆ ಸರ್. another 15 days ಅಲ್ಲಿ ಈಗ ಮೋಟ್ರೇಬಲ್ ವೆಹಿಕಲ್ ಓಡಾಟಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಕೊಡ್ಬೇಕು. ಅದು ಇಮಿಡಿಯೇಟ್ ಮಾಡಿ ಕೊಡ್ತೀವಿ. ಇಮಿಡಿಯೇಟ್ ಯಾವುದೇ ಗುಡ್ಡೆ ಇರಬಾರ್ದು ಈ ರಸ್ತೆ. ಅದು ಕಂಪ್ಲೀಟ್ ಮಾಡಿ ಮತ್ತೆ ಡಿವೈಡರ್ ಮತ್ತೆ ಮಾಡಿ ಕಲ್ವರ್ಟ್ ಬೇರೆ ಮಾಡಿ ಅದ್ರ ಗೊತ್ತಿಲ್ಲ. ಆದ್ರೆ ಡಾಮರೀಕರಣ ಮಾಡಿ ವಾಹನ ಓಡಾಟಕ್ಕೆ ಮಾಡಿ ಎಷ್ಟು ಸಮಯ ಬೇಕು? ಎಷ್ಟು ಸಮಯ ಅಂತ ಹೇಳಿ ನೀವು. ಅಲ್ಲ, ನೀವು ತಲಾಟಿಸಿದ್ರೆ ಆಗುದಿಲ್ಲ. ನೋಡಿ ಇಷ್ಟು ಜನ ಇದ್ದಾರೆ ಇಲ್ಲಿ. ಖಾಲಿ ಸುಶೀಲ್ ಅಂಗಡಿ ನೆಕ್ಕಿಲಾಡಿ ಅವರಲ್ಲ, ಬೇರೆ ಬೇರೆ ಭಾಗದವರಿದ್ದಾರೆ ಇಲ್ಲಿ ಓಡಾಡುವವರು. ಗುರಂಕೆಯಿಂದ ಬಂದವರಿದ್ದಾರೆ, ಓಡಾಡ್ತಾರೆ. ಧರ್ಮಸ್ಥಳದಿಂದ ಬರುವವರಿದ್ದಾರೆ, ಸುಬ್ರಹ್ಮಣ್ಯದಿಂದ ಕಳೆದ 2-3 ವರ್ಷದಿಂದ ಈ ರಸ್ತೆ ಚತುಷ್ಪಥ ರಸ್ತೆ ಆಗಬೇಕು ಅಂತೇಳಿ ನಾವೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಲ್ಲಿ ಬೇಡಿಕೆ ಇಟ್ಟು ಸುಮಾರು 20 ಕೋಟಿ ಅನುದಾನವನ್ನು ಈ ರಸ್ತೆಗೆ ಇಟ್ಟಿದ್ವಿ. ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ SHDP ಯೋಜನೆ ಅಡಿಯಲ್ಲಿ ಅನುದಾನ ಇಟ್ಟು ಅದು ಕಳೆದ ಡಿಸೆಂಬರದಲ್ಲಿ ಈ ರಸ್ತೆ ಇವತ್ತು ವಾಹನ ಯೋಗ್ಯ ರಸ್ತೆಯಾಗಿ ಪರಿವರ್ತನೆ ಆಗಬೇಕಿತ್ತು. ಮೋಟ್ರೇಬಲ್ ರಸ್ತೆಯಾಗಿ ಇದು ಪರಿವರ್ತನೆ ಆಗಬೇಕಿತ್ತು. ದುರ್ದೈವ ಕಳೆದ 1.5 ವರ್ಷದಲ್ಲಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮೀನಮೇಷ ಎಣಿಸ್ತಾ ದಿವಾಳಿ ಅಂಚಿಗೆ ಹೋದಂತ ಈ ಸರ್ಕಾರ ಒಬ್ಬ ಕಾಂಟ್ರಾಕ್ಟ್ದಾರಿಗೆ 10 ಪೈಸೆಯೂ ಕಾಮಗಾರಿಯನ್ನು ವಿಳಂಬ ಮಾಡಿದ್ದಾರೆ. ಇದರ ಪರಿಣಾಮ ಇವತ್ತು ಸಾರ್ವಜನಿಕರು ಈ ರಸ್ತೆಗಳಿಂದ ಹೋರಾಟ ಮಾಡುವಂತ ಅನಿವಾರ್ಯತೆ ಬಿದ್ದಿದೆ. ಇಲ್ಲಿ ಪ್ರಯಾಣಿಸುವಂತ ಪ್ರಯಾಣಿಕರು ಮೂಳೆ ಮುರಿತಕ್ಕೊಳಗಾಗಿ ವಾಹನಗಳು ನಾದುರಸ್ತಿಗೆ ಇವತ್ತು ಈಡಾಗುವಂತ ಸಂಗತಿಗಳಾಗಿದೆ. ಇದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದಪ್ಪ ಚರ್ಮದ ಈ ಸರ್ಕಾರಕ್ಕೆ ಇವತ್ತು ನಾವು ಕೋಣನ ಮುಂದೆ ಕಿಂದಿರಿ ಬಾರಿಸ್ತಾ ಇಲ್ಲ, ಕೋಣನಿಗೆ ಇವತ್ತು ಚಾಟಿ ಬೀಸ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಯಾವುದು ಇಲ್ಲ, ಕಿವಿ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ, ಯಾವುದು ಇಲ್ಲ. ಈ ಸರ್ಕಾರ ಇವತ್ತು ಕುಂಟ ಸರ್ಕಾರ. ಎಷ್ಟು ಸಮಯ ಕುಂಠಿತ ನಡೀತಾ ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿಯತ್ತ ಹೋಗಿದೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದ್ರೆ, ಈ ಸರ್ಕಾರ ಇವತ್ತು ಗುತ್ತಿಗೆದಾರರಿಗೆ ನ್ಯಾಯ ಪೈಸಾ ಒಂದು ಪೇಮೆಂಟ್ ಮಾಡದ ಪರಿಣಾಮ ಗುತ್ತಿಗೆದಾರ ಕೂಡ ಇವತ್ತು ಆ ಒಂದು ದಿವಾಳಿ ಅಂಚಿಗೆ ಹೋಗಿದ್ದಾರೆ. ಇಡೀ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಇವತ್ತು ಗುತ್ತಿಗೆದಾರರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಉಲ್ಲೇಖ ಮಾಡಿದರು, ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೇವೆ ಅಂತೇಳಿ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂದ್ರೆ, ಈ ಸರ್ಕಾರದಲ್ಲಿ ಒಂದು ರೀತಿಯ ಬೇಜವಾಬ್ದಾರಿತನ, ಆರ್ಥಿಕ ದಿವಾಳಿತನ, ಅದರ ಜೊತೆಯಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಈ ದಿಸೆಯಿಂದ ಇವತ್ತು ಈ ಸರ್ಕಾರ ಈ ಸಾರ್ವಜನಿಕರನ್ನು ಇವತ್ತು ಬೀದಿಗೆಟ್ಟುವಂತ ಕೆಲಸ ಮಾಡಿದೆ. ಇವತ್ತು ಪುತ್ತೂರು ಉಪ್ಪಿನಂಗಡಿ ರಸ್ತೆ ನಮ್ಮ ರಾಜ್ಯ ಹೆದ್ದಾರಿ, ಗುರುವಣಿಕೆರೆ ಉಪ್ಪಿನಂಗಡಿ ಪುತ್ತೂರು, ಇದು ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆಯಾಗಿ ಇವತ್ತು ಚತುಷ್ಪಥ ರಸ್ತೆಯಾಗಿ ಇದನ್ನು ನಾವು ಮಾರ್ಪಡಬೇಕು ಅಂತೇಳಿ ಮಲ್ಲಿಕಾ ಪ್ರಸಾದ್ ಅವರು, ಶಕುಂತಲಾ ಶೆಟ್ಟಿ ಅವರು, DV ಸದಾನಂದ ಗೌಡರು, ಸಂಜೀವ ಮಠಂದವರು ಎಲ್ಲ ಶಾಸಕರು ಇದಕ್ಕೆ ಅನುದಾನವನ್ನು ನಾವು ಇಟ್ಟಿದ್ದೀವಿ. ಆಗ ಅದರ ಪರಿಣಾಮ ಇವತ್ತು ಇದು ಚತುಷ್ಪಥ ರಸ್ತೆ ಆಗಿದೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪೈಸೆ ಬಹುಶಃ ಈ ಒಂದು ರಸ್ತೆಗೆ ಬಿದ್ದಿಲ್ಲ. ನಾವು ಏನು ದುಡ್ಡು ಇಟ್ಟಿದ್ದೇವೋ ಅದನ್ನು ಖರ್ಚು ಮಾಡುವಂತ ಯೋಗ್ಯತೆ ಕೂಡ ಈ ಸರ್ಕಾರಕ್ಕಿಲ್ಲ. ನಾವೆಲ್ಲಿ ಆದ್ರೂ ರಸ್ತೆಗಳಿದ್ರೆ ನಮ್ಮ ಶಾಸಕರದ್ದು ಡಾಮರ್ ಬೇಯಲಿಕ್ಕೆ ಶುರುವಾಗ್ತದೆ, ಒಂದು ಲೋಡ್ ಜಲ್ಲಿ ಬೀಳಲಿಕ್ಕೆ ಶುರುವಾಗ್ತದೆ.
ಎಲ್ಲಿಯಾದ್ರೂ ನಗರಸಭೆಯ ಗುಂಡಿ ಮುಚ್ಚಬೇಕು ಅಂತ ನಗರಸಭೆಯ ಅಧ್ಯಕ್ಷರು ಪ್ರೆಸ್ ಮಾಡಿದ್ರೆ ಶಾಸಕರು ಅದಕ್ಕೆ ಮುಂಚೆ ಹೋಗಿ ಡಾಮರ್ ಹಾಕಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕಾ ಹುಲಿಗಳಿದ್ದಾರೆ. ಇವತ್ತು ಸುಳ್ಳು ಹೇಳಿ 1.5 ವರ್ಷ ದಾಟಿದಂತ ಜನಪ್ರತಿನಿಧಿಗಳಿದ್ದಾರೆ. ಈ ಸರ್ಕಾರ ಬಹುಶಃ ನಾನು ಕಂಡುಕೊಂಡ ಹಾಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಇವತ್ತು ಕತ್ತಲಿಗೆ ದೂಡುವಂತ ಕೆಲಸ ಮಾಡಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸುಮಾರು 330 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳಿದೆ, PWD ರಸ್ತೆ ಇದೆ. ಸುಮಾರು 800 ಕಿಲೋಮೀಟರ್ ಜಿಲ್ಲಾ ಪಂಚಾಯತ್ ರಸ್ತೆಗಳಿದೆ. ಸುಮಾರು 75 ಕಿಲೋಮೀಟರ್ಗಿಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಇದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಆ ಕೆಲಸ ಯುದ್ಧೋಪಾಧ್ಯಾಯಲ್ಲಿ ನಡೀತಾ ಇದೆ. ರಾಜ್ಯ ಹೆದ್ದಾರಿಯ ಕೆಲಸಗಳು ಇವತ್ತು ಕುಂಠ್ತಾ ಇದೆ. ಜಿಲ್ಲಾ ಪಂಚಾಯತ್ ರಸ್ತೆಗಳು ಗುಂಡಿಯಲ್ಲೇ ಇದೆ. ಜನಸಾಮಾನ್ಯರು ಇವತ್ತು ಗುಂಡಿಯಲ್ಲಿ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಕಳಕಳಿ ಸಾರ್ವಜನಿಕರು ಗುಂಡಿಗೆ ಬಿದ್ದು ತಮ್ಮ ಆ ಮೂಳೆ ಮುರಿತ ಮಾಡಬಾರದು. ವಾಹನಗಳು ಯೋಗ್ಯ ರೀತಿಯಲ್ಲಿ ವಾಹನದಲ್ಲಿ ಸಂಚರಿಸಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಪರ ಹೋರಾಟವನ್ನು ಮಾಡ್ತಾ ಇದೆ. ಜನರ ಒಳಿತಿಗಾಗಿ ಈ ಹೋರಾಟ, ಯಾವುದೋ ರಾಜಕೀಯ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇಲ್ಲ. ಯಾರೋ ಪತ್ರಿಕೆಯಲ್ಲಿ ಹೇಳ್ಬಹುದು ಭಾರತೀಯ ಅವರು ರಾಜಕೀಯ ಮಾಡ್ತಾರೆ ಅಂದ್ರೆ, ರಾಜಕೀಯ ಮಾಡ್ಲಿಕ್ಕೆ ನಮಗೆ ಇದು ಈ ಮಾರ್ಗ ಅಲ್ಲ. ನಮಗೆ ವೇದಿಕೆ ತುಂಬಾ ಇದೆ. ಈ ಮಾರ್ಗಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿಬೇಕಾದ್ರೆ ಜನರ ಕಾಳಜಿ, ಜನರ ಹಿತ, ಸಾರ್ವಜನಿಕರ ಹಿತ, ವಾಹನ ಸವಾರರ ಹಿತ, ಆ ಹಿತವನ್ನು ಬಯಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಅರುಣ್ ಕುಮಾರ್ ಹೇಳಿದಾಗೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ಈ ಹೋರಾಟ ನಡೀತದೆ. ಎಲ್ಲ ರಸ್ತೆಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ರಸ್ತೆಗಿಳಿದು ಹೋರಾಟ ಮಾಡ್ಲಿಕ್ಕಿದ್ದಾರೆ. ಬಂಧುಗಳೇ, ಇವತ್ತು ಈ ರಸ್ತೆ ಯಾವಾಗ ಮೋಟರೇಬಲ್ ವೆಹಿಕಲ್ ಓಡಾಟ ಮಾಡುವಂತ ರಸ್ತೆ ಆಗ್ತದೆ, 100ಕ್ಕೆ 100 ಡಾಮರೀಕರಣ ಮಾಡಿಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನು ನಮ್ಮ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಭರವಸೆ ಕೊಡ್ತಾರ. ಆ ಹೊತ್ತಿಗೆ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸ್ತೇವೆ. ಪೊಲೀಸ್ ಇಲಾಖೆಯವರು ಕೂಡ ಸಹಕಾರ ಮಾಡಬೇಕು. ಪೊಲೀಸ್ ಇಲಾಖೆಯವರೇ, ನಿಮ್ಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಈ ರಸ್ತೆ ಡಾಮರೀಕರಣ ಆಗುದಿದ್ರೆ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ. ಇಲ್ಲದಿದ್ರೆ ರಸ್ತೆಯಲ್ಲಿ ನಾವು ಜೆಂಡಾ ಉಡ್ತೇವೆ. ನಮ್ಮ 75 ವರ್ಷದ ಉಮೇಗಾಗಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಆದರಣೀಯ ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ರಸ್ತೆಗಳ ಕಾಮಗಾರಿಯಲ್ಲಿ ವಿಳಂಬ ಆಗುತ್ತಾ ಇರತಕ್ಕಂತಹ ಈ ಕ್ರಮವನ್ನ ವಿರೋಧಿಸಿ ಇವತ್ತು ರಸ್ತೆ ತಡೆಯ ಮುಖಾಂತರ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತಹ ದಯಾನಂದ ಉಜಿರಮಾರವರೇ, ಈ ಕ್ಷೇತ್ರದ ಮಾಜಿ ಶಾಸಕರಾಗಿ ಈ ಕ್ಷೇತ್ರದಲ್ಲ ರಸ್ತೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಅನೇಕ ಜನರು ತನ್ನ ಕೈಕಾಲುಗಳನ್ನ ಕಳೆದುಕೊಂಡಿರುವಂಥದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವತ್ತು ಸರ್ಕಾರ ಹಗರಣಗಳ ಮೇಲೆ ಹಗರಣಗಳು, ಲಂಚಗಳ ವ್ಯವಸ್ಥೆಯ ಜೊತೆಗೆ ಜನಸಾಮಾನ್ಯನ ಬದುಕಿನ ಜೊತೆಗೆ ಚೆಲ್ಲಾಟ ಆಡತಕ್ಕಂತಹ ಅನೇಕ ಸಂದರ್ಭಗಳನ್ನ ಇವತ್ತು ನಾವೆಲ್ಲ ನೆನಪಿಸಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ. ಇವತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ರೀತಿಯ ಘಟನೆಗಳು ನಡೀತಾ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡತಕ್ಕಂತಹ ಕೆಲಸ ಕಾರ್ಯಗಳು, ಯಾರು ಈ ರಸ್ತೆಯ ಗುತ್ತಿಗೆದಾರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರಾ, ಅಸಮರ್ಪಕವಾಗಿ ಇದನ್ನ ನಿರ್ವಹಣೆ ಮಾಡಿರ್ತಕ್ಕಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾವ ಯೋಜನೆ ಅಡಿಯಲ್ಲಿ ಸರ್ಕಾರ ಅನುದಾನಗಳನ್ನ ಬಿಡುಗಡೆ ಮಾಡಿ ವಿಳಂಬವನ್ನ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನ ತಂದಿರತಕ್ಕಂತಹ ಈ ಬೆಳವಣಿಗೆಗಳು ವಿಕೋಪಕ್ಕೆ ತಲುಪದಂತಹ ರೀತಿಯಲ್ಲಿ ತಕ್ಷಣ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ. ಇದು ಆರಂಭ ಮಾತ್ರ ಅನ್ನುವಂಥದ್ದು ನಿಮ್ಗೆಲ್ರಿಗೂ ನೆನಪಿರಲಿ. ಇವತ್ತು ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂತಹ ವ್ಯವಸ್ಥೆಯ ಜೊತೆಗೆ ಜನಸಾಮಾನ್ಯನಿಗೆ ತೊಂದರೆ ಮಾಡತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಕುಕೃತ್ಯಗಳು ನಡೆಯುವಂಥದ್ದು ಇವತ್ತು ಎಲ್ಲರ
ಮನಸ್ಸಿನಲ್ಲಿದೆ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ತಕ್ಷಣ ಅಧಿಕಾರಿಗಳು ಈ ಕಾಮಗಾರಿ ಕೆಲಸವನ್ನ ನಿರ್ವಹಿಸಬೇಕು. ಯಾರು ಗುತ್ತಿಗೆದಾರರು ಅವರ ಯಾವ ಯೋಚನೆಯನ್ನಿಟ್ಟುಕೊಂಡು ಸರ್ಕಾರ ಆ ಗುತ್ತಿಗೆದಾರರಿಗೆ ಈ ಕೆಲಸ ಕಾರ್ಯವನ್ನ ನಿರ್ವಹಿಸಿದ್ದೆಯೋ ಅಸಮರ್ಪಕವಾಗಿ ನಿರ್ವಹಣೆ ಮಾಡಿರ್ತಕ್ಕಂತಹ ಗುತ್ತಿಗೆದಾರರಿಗೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ತಕ್ಷಣ ಈ ಕಾಮಗಾರಿಯನ್ನ ಆರಂಭ ಮಾಡಬೇಕು ಮತ್ತು ಮುಂದಿನ ದಿವಸದಲ್ಲಿ ಮತ್ತೆ ಇದೇ ರೀತಿಯ ಚಾಳಿಯನ್ನ ಮುಂದುವರಿಸಿದ್ರೆ ಮತ್ತೆ ಉಗ್ರ ರೀತಿಯ ಹೋರಾಟಕ್ಕೆ ಪಕ್ಷ ಮತ್ತೆ ಕೆಲಸ ಕಾರ್ಯವನ್ನ ಮಾಡ್ತದೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮುಂದಿನ ದಿವಸದಲ್ಲಿ ಕೂಡ ಜನಸಾಮಾನ್ಯನ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಬಯಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅನ್ಯಾನ್ಯ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅನೇಕ ದಿವಸಗಳಿಂದ ಈ ರಸ್ತೆಯ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ದು, ಅನಂತರ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಎಷ್ಟು ಹೇಳಿಕೆ ಕೊಟ್ಟರು ಈ ಶಾಸಕರಿಗೆ ಯಾವುದು ಕೇಳ್ತಾ ಇಲ್ಲ ಅಂತ ಕಾಣ್ತದೆ. ಹೇಳಿದ್ರೆ ಬರೀ ಸುಳ್ಳನ್ನೇ ಮಾತಾಡುವಂಥದ್ದು ಇವರ ಪರಿಪಾಠ ಆಗಿದೆ ಅನ್ನೋದು ಕಾಣ್ತದೆ. ನಾನು ಹೇಳುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದಲ್ಲಿ ನಿತ್ಯ ನಿರಂತರ ಹೋರಾಟ ಮಾಡುವುದನ್ನು ದಿನನಿತ್ಯ ನಾವು ಕಾಣ್ತಾ ಇದ್ದೇವೆ. ಇವರೇನು ಕಣ್ಣಿಗೆ ಕಾಣುವುದೇ ಇಲ್ವ ಇದು? ನಾನು ಹೇಳುವಂಥದ್ದು ಜನರಿಗೆ ತೊಂದರೆಗೊಟ್ಟು ನಮ್ಮ ಪ್ರತಿಭಟನೆ ಅಲ್ಲ ಇದು. ಈ ಜನರಿಗಿದ್ರ ನಮ್ಮ ಈ ಸರ್ಕಾರ ಮಾಡ್ತಾ ಇರುವಂಥ ಅನ್ಯಾಯವನ್ನ ಜನರಿಗೆ ತೋರಿಸಬೇಕು. ಈ 4 ರಸ್ತೆ ತಕ್ಷಣ ದುರಸ್ತಿಗೊಳಗೊಂಡಂತ ಎಲ್ಲ ರಸ್ತೆಗಳನ್ನ ಸರಿಯಾಗಿ ರಸ್ತೆ ರೂಪದಲ್ಲಿ ಮಾರ್ಪಾಡುಗೊಳಿಸಬೇಕು. ನಮ್ಮ ಹೋರಾಟ ಯಾವತ್ತಿದ್ರು ಜನರ ಹೋರಾಟ, ಜನರ ಪರವಾಗಿರುವಂತಹ ಹೋರಾಟ. ಈ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಡೀತದೆ. ಇವತ್ತಿನ ಈ ಭಾಗದ ಎಲ್ಲ ಬಂಧುಗಳು ಕಳೆದ ಅನೇಕ ದಿವಸದಿಂದ ಯಾವ ಭಾಗದಿಂದ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. ಅದೆಷ್ಟೋ ಬಂಧುಗಳಲ್ಲಿ ಬೈಕಲ್ಲಿ ಬಿದ್ದು ಬೇರೆ ಬೇರೆ ರೀತಿಯ ಗಾಯಗಳನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ ಅವರಿಗೆ. ಇವತ್ತಿನ ಈ ಪರಿಸ್ಥಿತಿಯನ್ನು ಕಂಡು ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋದನ್ನು ಗೊತ್ತಾದ ನಂತರ ಇಲ್ಲೊಂದಷ್ಟು ಸಾಮಗ್ರಿಗಳನ್ನು ತಂದು ಹಾಕುವಂಥದ್ದು, ಏನಿದು ಬರೀ ನಾಟಕ ಅನ್ನೋದು ಜನಕ್ಕೆ ತೋರಿಸುವಂಥದ್ದು ಇವತ್ತು ಕೂಡ ಇವತ್ತು ಸಾಬೀತಾಗಿದೆ. ಬಂಧುಗಳೇ, ಈ ಎಲ್ಲ ನಾಟಕಕ್ಕೆ ನಾವೆಲ್ಲರೂ ಬಗ್ಗುವವರಲ್ಲ. ಮುಂದಿನ ದಿವಸಗಳಲ್ಲಿ ಎಲ್ಲ ರಸ್ತೆಗಳನ್ನ ಸರಿಯಾದ ರೀತಿಯಲ್ಲಿ ರಸ್ತೆಗಳನ್ನು ಸರಿ ಮಾಡುವುದರ ಮುಖಾಂತರ ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡುವಂತವರೆಗೆ ನಮ್ಮ ಹೋರಾಟ ಈ ನಡೀತದೆ. ನಾವೆಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸಿದ್ದೀವಿ. ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಹೋರಾಟವನ್ನು ಮಾಡುವುದರ ಮುಖಾಂತರ ಜನರಿಗೆ ನ್ಯಾಯ ಕೊಡಬೇಕು. ಈ ಹೋರಾಟದ ಒಂದು ರೂಪ ಯಾವ ರೀತಿ ಇರ್ತದೆ ಅಂತೇಳಿ ಇಡೀ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಅನೇಕ ರಸ್ತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದೇ ಒಂದು ರಸ್ತೆಯಲ್ಲಿ ಜನ ಹೋಗುವ ರೀತಿಯಲ್ಲಿ ಉಂಟಾ? ಏನು ಮಾಡ್ತಾ ಇದೆ ಈ ನಾಚಿಕೆಟ್ಟ ಸರ್ಕಾರ? ಬರೀ ಸರ್ಕಾರ ಮಾಡ್ತಾ ಇರುವಂತದ್ದು ಜೋಗಿ. ಈ ಜನರನ್ನ ಈ ರೀತಿಯ ಕಷ್ಟಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗುವುದಕ್ಕಿಂತ ಮೊದಲು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಹೋರಾಟಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಬೇಕಂತ ಎಲ್ಲರಂತೆ ವಿನಂತಿಸ್ತಾ ಇದ್ದೇನೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ ಧಿಕ್ಕಾರ 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 ಧಿಕ್ಕಾರ. ಬಂಧುಗಳೇ, ಕಳೆದ 1-1.5 ವರ್ಷಗಳಿಂದ ಯಾವುದೇ ರೀತಿಯ ಅನುದಾನವನ್ನು ನೀಡದೆ ಕೇವಲ ಮಾತುಗಳಲ್ಲೇ ಜನರನ್ನು ಮನವಿ ಮಾಡ್ತಿರುವಂತಹ ಸರ್ಕಾರದ ವಿರುದ್ಧ ಎಚ್ಚರಿಕೆಯ ಮಾತುಗಳನ್ನು ಆಡಿದಂತಹ ನಮ್ಮ ಮಂಡಲದ ಅಧ್ಯಕ್ಷರಿಗೆ ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.